ನಿಮ್ಗಲ್ಲಿ ಇವಾಗ ನಾನು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ನೈಟ್ ಆಗಿರುತ್ತೆ, ಗುಡ್ ನೈಟ್ ಆಗ್ತಾ ಇರುತ್ತೆ. ನಮ್ಗೆ ಇವಾಗಷ್ಟೇ ಬೆಳಗ್ಗೆ ಆಗಿದೆ. ಜಸ್ಟ್ ಇನ್ನೇನು ತಿಂಡಿ ತಿನ್ನೋಣ ಅಂತ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದೀವಿ. ಬಿಸಿ ಬಿಸಿ ಮಸಾಲ ದೋಸೆ ಮಾಡೋಣ ಅಂತ. ನಮ್ ಜೊತೆಗೆ ಬನ್ನಿ ನೀವು ಬ್ರೇಕ್ಫಾಸ್ಟ್ ಮಾಡಿ. ಎಲ್ಲರೂ ಬರ್ಲಿ ಅಲ್ವಾ ಬ್ರೇಕ್ಫಾಸ್ಟ್ಗೆ? ಹೇಳು ಎಲ್ಲರಿಗೆ ಬ್ರೇಕ್ಫಾಸ್ಟ್ಗೆ ಬನ್ನಿ ಅಂತ. ಜೊತೆಗೆ ಕಲರ್ಸ್ ಕನ್ನಡದಲ್ಲಿ 99 ಮೂವಿ ಬರ್ತಾ ಇದೆ. ಅದನ್ನ ನೋಡ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಏನೋ ಮಜಾ ಆಗ್ತಾ ಇದೆ. ಆಕ್ಚುಲಿ ನನ್ನ ಫೇವ್ರೆಟ್ ಮೂವಿ ಅದು. ಯಾಕಂದ್ರೆ ಅದರಲ್ಲಿ ತೋರಿಸಿರೋ ಕಾಲೇಜ್, ಆಕ್ಚುಲಿ ಅವ್ರು ಓದಿರೋ ಕಾಲೇಜ್ ಅಂತ ತೋರಿಸ್ತಾರೆ. ಅದು ಆಕ್ಚುಲಿ ನಾನ್ ಓದಿರೋ ಕಾಲೇಜ್ ಸೇಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರ್ದು. ಬಟ್ ಅವ್ರದ್ದು ಅದರಲ್ಲಿ ಸಕಲೇಶ್ಪುರ ಶಿವಮೊಗ್ಗ ಅಂತೇನೋ ತೋರಿಸಿದ್ದಾರೆ. ಬಟ್ ಅದು ಆಕ್ಚುಲಿ ಪುತ್ತೂರ್ದು ಸೇಂಟ್ ಫಿಲೋಮಿನಾ ಕಾಲೇಜ್, ನಾನು ಓದಿರೋ ಕಾಲೇಜ್. ಹಂಗಾಗಿ ನಂಗೆ ತುಂಬಾ ಖುಷಿ ಈ ಮೂವಿ ಅಂದ್ರೆ ಏನು. ಅಂಡ್ ಗಣೇಶ್ ಅಂದ್ರೆ ಮೊದ್ಲೇ ಇಷ್ಟ. ಸೊ ಜೊತೆಗೆ ನಮ್ ಕಾಲೇಜ್ ಇರೋದ್ರಿಂದ ಇನ್ನೂ ಖುಷಿ ಈ ಮೂವಿ ನೋಡಕ್ಕೆ. ಸೊ ಮೂವಿ ನೋಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಸಂಡೇ ಬ್ರೇಕ್ಫಾಸ್ಟ್ಗೆ ಮಸಾಲ ದೋಸೆ ರೆಡಿ ಮಾಡೋಕ್ಕೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮಸಾಲನೂ ರೆಡಿ ಮಾಡಿದೆ, ಆಲೂಗಡ್ಡೆ ಮಸಾಲೆ. ಆ್ಯಂಡ್ ಇದು ಬೆಳ್ಳುಳ್ಳಿ ಚಟ್ನಿ. ಆ್ಯಕ್ಚುಲಿ ನಮ್ಮದು ಬ್ಯಾಡಗಿ ಮೆಣಸು ಹಾಕಿಬಿಟ್ಟು ಬೆಳ್ಳುಳ್ಳಿ ಚಟ್ನಿ ಮಾಡಿದ್ನಿ. ಸೊ ದೋಸೆ ಮಾಡೋಣ. ಹಿಟ್ಟನ್ನ ಆ್ಯಕ್ಚುಲಿ ಮನೆಯಲ್ಲೇ ಮಾಡ್ಕೊತೀನಿ ನಾನು, ಹೊರಗಡೆಯಿಂದ ಎಲ್ಲ ಏನೂ ತರೋದಿಲ್ಲ. ಸೊ ಪ್ಯೂರ್ ಮನೇಲಿ ಮಾಡಿರೋ ದೋಸೆ ಹಿಟ್ಟೆ ಇದು. ಜೊತೆಗೆ ಟೀನು ರೆಡಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಜೊತೆಗೆ ಟೀ ಇಲ್ಲ ಅಂದರೆ ಕಾಂಬಿನೇಷನ್ ಚೆನ್ನಾಗಿರಲ್ಲ. ಸೊ ನಮಗೆ ಬ್ರೇಕ್ಫಾಸ್ಟ್ ಜೊತೆ ಟೀ ಬೇಕೇ ಬೇಕು. ಸೊ ಟೀನು ರೆಡಿ ಆಗ್ತಾ ಇದೆ. ಸೊ ಇವತ್ತೊಂದು ಸಂಡೇ ಸ್ಪೆಷಲ್ ಆಗಿ ಒಳ್ಳೆ ಮಸಾಲ ದೋಸೆ ತಿನ್ನೋಣ ಅಂತ. ಫಸ್ಟ್ ಮಸಾಲ ದೋಸೆ ರೆಡಿ. ಈ ತರ ಬ್ರೇಕ್ಫಾಸ್ಟ್ ಸಿಕ್ಕಿದ್ರೆ ಆಮೇಲೆ ದಿನ ಎಲ್ಲ ಚೆನ್ನಾಗಿ ಹೋಗುತ್ತೆ. ಆ್ಯಕ್ಚುಲಿ ಯಾವಾಗಲೂ ಮಾಡೋಕ್ಕಾಗಲ್ಲ ಮಸಾಲ ದೋಸೆ, ಮಸಾಲ ಪ್ರಿಪೇರ್. ಜಸ್ಟ್ ದೋಸೆ ಚಟ್ನಿ ಮಾಡ್ಕೊಂಡು ಹೋಗ್ಬೋದು, ಬಟ್ ಮಸಾಲೆನೂ ಮಾಡಿಬಿಟ್ಟು ಆಲೂ ಪಲ್ಯ ಮಾಡಿ ಯಾವಾಗಲೂ ಮಾಡಲ್ಲ ಅಲ್ವಾ. ಸೊ ಒಂಥರ ಮಸಾಲ ದೋಸೆ ಅಂದರೆ ಸ್ಪೆಷಲ್ ಆಗುತ್ತೆ. ಸೊ ಈ ಥರ ಒಂದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಯಾವಾಗಲೂ ಬ್ರೇಕ್ಫಾಸ್ಟು ಅಲ್ವಾ ರೀ? ಚೆನ್ನಾಗಿದೆಯಾ? ಏನ್ ಚೆನ್ನಾಗಿದೆ? ದೋಸೆ ಚೆನ್ನಾಗಿದ್ಯಾ? ಚಟ್ನಿ ಚೆನ್ನಾಗಿದ್ಯಾ? ಪಲ್ಯ ಚೆನ್ನಾಗಿದ್ಯಾ? ಚಟ್ನಿ ಚೆನ್ನಾಗಿದ್ಯಾ? ನಿಂಗೆ ಇಷ್ಟ ಅಲ್ವಾ ಚಟ್ನಿ? ಸಕ್ಕತ್ತಾಗಿದೆ ಆಕ್ಚುಲಿ. ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಆಕ್ಚುಲಿ ಸ್ವಲ್ಪ ಶೈ. ಅವ್ರು ನನ್ನನ್ನು ತೋರಿಸ್ಬೇಡ ವಿಡಿಯೋದಲ್ಲಿ ಅಂತ ಹೇಳ್ತಾ ಇರ್ತಾರೆ. ನೀವು ಅನ್ಕೋತಾ ಇರ್ಬೋದು ಬರೀ ನನ್ನನ್ನು ಮಾತ್ರ ತೋರಿಸ್ತಾ ಇದ್ದೀವಿ, ನಮ್ಮನ್ನು ಮಾತ್ರ ತೋರಿಸ್ತಾ ಇದ್ದೀವಿ ಅಂತ ಅನ್ಕೋತಾ ಇರ್ಬೋದು ನೀವು. ಬಟ್ ನಮ್ಮ ಕ್ಯಾಮ್ರಾಮನ್ ನನ್ನನ್ನು ತೋರಿಸ್ಬೇಡ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ ಅಷ್ಟೇ. ಕ್ಯಾಮ್ರಾಮ್ಯಾನ್ ನಮ್ದು ದೀಪಕ್ ಜೈನ್, ನನ್ನ ಹಸ್ಬೆಂಡು. ಸೊ ನಮ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯ್ತು. ಇವಾಗ ಸದ್ಯಕ್ಕೆ ಗ್ರಾಸರಿ ಶಾಪಿಂಗ್ ಹೋಗ್ತಾ ಇದೀವಿ. ಆಕ್ಚುಲಿ ಈ ವೀಕ್ ನಾವು ಗ್ರಾಸರಿ ಶಾಪಿಂಗ್ ಹೋಗೋ ಪ್ಲಾನ್ ಅಲ್ಲಿ ಇರಲಿಲ್ಲ. ಇತ್ತು ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಥಿಂಗ್ಸ್ ಅಂತ. ಬಟ್ ಇವಾಗ ಎಲ್ಲರೂ ಇಲ್ಲಿ ಪ್ಯಾನಿಕ್ ಆಗಿ ತಗೊಂತಾ ಇದ್ದಾರೆ. ಕೊರೋನಾ ಇಂದ ಎಲ್ಲಾದ್ರೂ ಸಿಟಿ ಲಾಕ್ಡೌನ್ ಆದ್ರೆ, ಗ್ರಾಸರಿ ಶಾಪ್ ಎಲ್ಲ ಕ್ಲೋಸ್ ಆದ್ರೆ ಏನ್ ಮಾಡೋದು ಅಂತ ಎಲ್ಲರೂ ಸ್ಟಾಕ್ ಅಪ್ ಮಾಡ್ಕೊಂಡು ಇಟ್ಕೋತಾ ಇದ್ದಾರೆ ಗ್ರಾಸರಿ ಥಿಂಗ್ಸ್ ಎಲ್ಲ. ಅದಕ್ಕೋಸ್ಕರ ನಾವು ಇವಾಗ ಟೆನ್ಷನ್ ಮಾಡ್ಕೊಂಡು ಹೋಗ್ತಾ ಇದೀವಿ ತಗೊಳ್ಳೋಣ ಅಂತ. ಸ್ವಲ್ಪ ಎಲ್ಲ ಇವಾಗ ಅಕಸ್ಮಾತ್ ಎಲ್ಲಾದ್ರೂ ಆಮೇಲೆ ಕ್ಲೋಸ್ ಆದ್ರೆ ಒಂದ್ ಸ್ವಲ್ಪ ದಿನಕ್ಕಾಗೋ ಅಷ್ಟಾದ್ರೂ ಗ್ರಾಸರಿನ ಸ್ಟಾಕ್ ಅಪ್ ಮಾಡ್ಕೊಳ್ಳೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ ತಗೊಳಕ್ಕೆ. ಇಲ್ಲಿ ತನಕ ಅಷ್ಟೊಂದು ಇರಲಿಲ್ಲ ಕೆನಡಾದಲ್ಲಿ ಕೊರೋನಾ ಬಗ್ಗೆ. ಬಟ್ ಇವಾಗ ಒಂದು 2 days ಇಂದ ಯಾವಾಗ ಪ್ರೆಸಿಡೆಂಟ್ ವೈಫ್ಗೂ ಕೊರೋನಾ ಪಾಸಿಟಿವ್ ಅಂತ ಆಯಿತು ಅವಾಗಿಂದ ತುಂಬಾ ಎಲ್ಲರೂ ಪ್ಯಾನಿಕ್ ಆಗಿದ್ದಾರೆ. ಆಲ್ಮೋಸ್ಟ್ ಸ್ಕೂಲ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಒಂದು 100-150 ಅಬೌವ್ ಕೇಸಸ್ ಆಗಿದೆ ಹೋಲ್ ಕೆನಡಾದಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲರೂ ತುಂಬ ಪ್ಯಾನಿಕ್ ಆಗ್ತಾ ಇದ್ದಾರೆ. ಹಾಗಾಗಿ ಗ್ರಾಸರೀಸ್ಗಿಂತ ಜಾಸ್ತಿ ಎಲ್ಲ ಟಾಯ್ಲೆಟ್ ಪೇಪರ್ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಎಲ್ಲ ಇಲ್ಲಿ ಟಾಯ್ಲೆಟ್ ಪೇಪರ್ಗೋಸ್ಕರ ಹೋಗಿ ಎಲ್ಲ ಸೆಕ್ಷನ್ನೇ ಖಾಲಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇವಾಗ ನಾವು ಅದೇ ಟೆನ್ಷನಲ್ಲೂ, ನಾವು ಅಷ್ಟೊಂದು ಟೆನ್ಷನಲ್ಲಿ ಇರಲಿಲ್ಲ, ಬಟ್ ಬೇರೆಯವ್ರ ಟೆನ್ಷನ್ ನೋಡಿಬಿಟ್ಟು ನಾವು ಟೆನ್ಷನ್ ಆಗಿದ್ದೀವಿ. ಸೊ ಅದಕ್ಕೋಸ್ಕರ ಇವಾಗ ಗ್ರಾಸರಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಜೊತೆಗೆ ಈ ಮಾಸ್ಕ್ ಬೇರೆ. ಆ್ಯಂಡ್ ಈ ಮಾಸ್ಕ್ ನಮ್ಮನ್ನ ಎಷ್ಟು ಕೊರೋನಾಯಿಂದ ಸೇಫ್ ಮಾಡುತ್ತೆ ಅಂತ ನನಗೆ ದೇವರಾಣೆಗೂ ಗೊತ್ತಿಲ್ಲ. ಬಟ್
ಯೂಸ್ ಮಾಡ್ತಾ ಇದ್ದೀವಿ. ಏನೂ ಮಾಡದೇ ಇರೋ ಬದಲು ಏನಾದರೂ ಒಂದು ಇರಲಿ ಸ್ವಲ್ಪ ಪ್ರಿಕಾಷನ್ಸ್ ಅಂತ ಪ್ರಿಕಾಷನ್ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಹಾಕೊಂಡೇ ಹೋಗ್ತಾ ಇದ್ದೀವಿ ಇವಾಗ ಹೊರಗಡೆ ಹೋಗ್ಬೇಕಾದ್ರೆ. ಆ್ಯಂಡ್ ಆಲ್ಸೋ ದಿಸ್ ಹ್ಯಾಂಡ್ ಸ್ಯಾನಿಟೈಸರ್ ಇದು ಯಾವಾಗಲೂ ಜೊತೆಲೇ ಇರುತ್ತೆ, ಪಾಕೆಟಲ್ಲೇ ಇರುತ್ತೆ. ಎಲ್ಲಿ ಕಾರ್ಟ್ಗೆ ಕೈ ಹಾಕಿದ ತಕ್ಷಣನೇ ಮತ್ತೆ ವಾಪಸ್ ಹಿಂಗೆ ಹಾಕೊಂಡ್ಬಿಟ್ಟು ತಿಕ್ಕೊಂತೀವಿ. ಇದೆಲ್ಲ ಎಷ್ಟು ನಮ್ಮನ್ನ ಸೇವ್ ಮಾಡ್ತಾ ಇದೆ ಅಂತ ದೇವರಾಣೆಗೂ ಗೊತ್ತಿಲ್ಲ. ಬಟ್ ಏನೂ ಮಾಡ್ತಿಲ್ಲ ಅನ್ನೋ ಬದಲು ಏನಾದ್ರು ಒಂದು ಸ್ವಲ್ಪನಾದ್ರೂ ಮಾಡ್ಕೊಂಡು ನಮ್ಮನ್ನು ನಾವು ಸೇವ್ ಮಾಡ್ಕೊಳ್ಳೋಣ ಅಂತ ಇದನ್ನೆಲ್ಲ ಮಾಡ್ತಾ ಇದೀವಿ. ಸೊ ಇವಾಗ ಹೋಗ್ತಾ ಇದೀವಿ, ಬಂದ್ಮೇಲೆ ಸಿಗ್ತೀನಿ. ಹೋಗ್ಬಿಟ್ಟು ಬಂದ್ವಿ. ಗ್ರಾಸರಿ ಶಾಪಿಂಗ್ ನೋಡ್ತೀರಾ, ಒಂದು ತಿಂಗಳಿಗೆ ಆಗೋಷ್ಟು ಸಾಮಾನು ತಗೊಂಡ್ ಬಂದಿದ್ದೀವಿ. ಐ ಥಿಂಕ್ ಒಂದು ತಿಂಗಳಿಗೆ ಏನು ಪ್ರಾಬ್ಲಮ್ ಇಲ್ಲ. ಅಕ್ಕಿ ಎಲ್ಲ ಒಂದು ತಿಂಗಳಿಗಿಂತ ಜಾಸ್ತಿ ಬರುತ್ತೆ, ಬಟ್ ಸ್ಟಿಲ್ ಬೇರೆದೆಲ್ಲಾನು ತಗೊಂಡ್ವಿ. ಒಂದು ತಿಂಗಳಿಗೆ ಆಗೋಷ್ಟೇ ತಗೊಂಡಿದ್ದೀವಿ. ತರಕಾರಿ ಎಲ್ಲ ನಿಮ್ಗೆ ಜಾಸ್ತಿ ತಗೊಳಕ್ ಆಗಲ್ಲ ತಿಂಗಳ ಗಟ್ಟಲೆಗೋಸ್ಕರ, ಅದಕ್ಕೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಜಾಸ್ತಿ ಕಾಳುಗಳ ತರ ಎಲ್ಲ ತಗೊಂಡ್ವಿ. ಆಮೇಲೆ ಸ್ವಲ್ಪ ಫ್ರೋಸನ್ ಎಲ್ಲ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀವಿ 9 kg. ಆಮೇಲೆ ಇದು ನಮ್ದು ಕುಚ್ಚಲಕ್ಕಿ ಮಂಗಳೂರು ಕಡೆದು, ಇದು ನಮ್ಗೆ ಬೇಕೇ ಬೇಕು. ಯಾವಾಗಲೂ ಗಂಜಿ ಊಟ ಮಾಡ್ತೀವಲ್ವ, ಸೊ ಹಂಗಾಗಿ ನಮಗೆ ಬೇಕೇ ಬೇಕು. ಇದನ್ನು ತಗೊಂಡಿದ್ದೀವಿ. ಇಲ್ಲಿ ಒಂದು ಬಾಸ್ಮತಿ ರೈಸು ಇದೆ ಅಂಡ್ ಚಪಾತಿ ಹಿಟ್ಟು ತಗೊಂಡ್ಬಂದೆ. ಆಮೇಲೆ ಟಾಯ್ಲೆಟ್ ಪೇಪರ್ ನಾವು ಇಷ್ಟೇ ತಗೊಂಡಿರೋದು, ಬಟ್ ಎಲ್ಲಾರು ಟಾಯ್ಲೆಟ್ ಪೇಪರ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಟಾಯ್ಲೆಟ್ ಪೇಪರ್ ಸೆಕ್ಷನ್ ಅನ್ನ ಖಾಲಿ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಇದ್ದಿದ್ದು ಇಷ್ಟೇ, ಅದಕ್ಕೆ ಇಷ್ಟೇ ತಗೊಂಡ್ಬಂದಿದ್ದೀವಿ. ನಮಗೇನು ಪ್ರಾಬ್ಲಮ್ ಇಲ್ಲ, ಇದು ನಮಗೆ ಆಮೇಲೆ ಸಿಕ್ಕಿಲ್ಲ ಅಂದ್ರೂ, ಬಿಕಾಸ್ ನಾವು ಇಂಡಿಯನ್ಸ್, ನಾವು ಟಾಯ್ಲೆಟ್ ಪೇಪರ್ ಇಂದ ನಮ್ಗೆ ಏನು ಹಾಕ್ಬೇಕಾಗಿಲ್ಲ. ಅದಿಲ್ಲ ಅಂದ್ರೂ ನಾವು ಸರ್ವೈವ್ ಆಗ್ತೀವಿ, ನೋ ಪ್ರಾಬ್ಲಮ್. ಆಮೇಲೆ ಈ ಆಯಿಲ್ ತಗೊಂಡ್ವಿ. ಆಮೇಲೆ ಉಪ್ಪು, ಸಕ್ಕರೆ, ಮಾಮೂಲಿ ಹಾಲು ಇದೆ. ಸೊ ಒಂದು ತಿಂಗಳಿಗೆ ಅಷ್ಟಕ್ಕೆ ಬರಲ್ಲ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಹಾಲು ಸಿಗ್ಬೋದು ಅನ್ನೋ ಒಂದು ಇದರಲ್ಲಿ ಜಾಸ್ತಿ ತಗೊಳಕ್ ಹೋಗಿಲ್ಲ ಹಾಲು. ಆಮೇಲೆ ಈ ತರ ಟಿನ್ ಕಾಳುಗಳೆಲ್ಲ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀವಿ. ರಾಜ್ಮಾ ಆಗಿರ್ಬೋದು, ಆಮೇಲೆ ಇದು ಬ್ಲ್ಯಾಕ್ ಐ ಪೀಸ್ ಅಂತ ಈ ಥರದ್ದೆಲ್ಲ ಕಾಳುಗಳೆಲ್ಲ ಸ್ವಲ್ಪ ಜಾಸ್ತಿ ತಗೊಂಡ್ವಿ. ಸೊ 1 ಮಂತ್ಗೆ ಇವಾಗ ಆಲ್ಮೋಸ್ಟ್ ಇವಾಗ ಲಾಕ್ಡೌನ್ ಆದ್ರೂ 1 ಮಂತ್ ಯಾರು ಹೊರಗಡೆ ಬರಬಾರ್ದು ಅಥವಾ 3 ವೀಕ್ಸ್ ಆ ಥರ ಒಂದು ಬಂದ್ರೂ ರೂಲ್, ಹೆಂಗೋ ಸರ್ವೈವ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಎಲ್ಲರೂ ಆಕ್ಚುಲಿ ಇರೋ ಅಷ್ಟೊಂದು ಪ್ಯಾನಿಕ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಜನರಲ್ ಏನಕ್ಕೆ ಇಷ್ಟು ಒಂದೇ ಸರಿ 1-2 ದಿನದಲ್ಲೇ ತುಂಬಾನೇ ಪ್ಯಾನಿಕ್ ಆಗಿದ್ದಾರೆ ಇಲ್ಲಿ ಜನ. ತುಂಬಾ ಕೂಲ್ ಆಗಿದ್ರು, ಅಥವಾ ನಮ್ ಇಂಡಿಯನ್ಸ್ ಜಾಸ್ತಿ ಪ್ಯಾನಿಕ್ ಆಗಿದ್ದಾರೆ ಅಥವಾ ಏನೋ ಗೊತ್ತಾಗ್ತಾ ಇಲ್ಲ. ಬಟ್ ಇಂಡಿಯನ್ ಸೆಕ್ಷನ್ ಅಲ್ಲಿ ಮಾತ್ರ ಏನೂ ಇಲ್ಲ. ಆಕ್ಚುಲಿ ಎಲ್ಲ ಖಾಲಿ ಆಗಿತ್ತು. ಚಪಾತಿ ಹಿಟ್ಟಿಂದ ಹಿಡಿದು ಅಕ್ಕಿಯಿಂದ ಹಿಡಿದು ಎಲ್ಲಾನು ಖಾಲಿ ಆಗಿತ್ತು. ಎಲ್ಲೋ ಒಂದೊಂದು ಸಿಕ್ತು ಅಷ್ಟೇ. ಅದು ಬಿಟ್ಟು ಈ ಜನಗಳೇ ಇಷ್ಟೊಂದು ಪ್ಯಾನಿಕ್ ಆಗಿರೋದು ಅಥವಾ ನಿಜವಾಗ್ಲೂ ಅಷ್ಟು ಪ್ಯಾನಿಕ್ ಅಲ್ಲಿ ಇರ್ಬೇಕಾ ನಾವು ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಹೆಂಗೋ ಎಲ್ಲ ಮಾಸ್ಕ್ ಹಾಕೊಂಡು ಬರೀ ಇದೆಲ್ಲ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ಕೊಂಡು ಹೋಗಿ ಬಂದ್ವಿ. ಇನ್ನು ಇವಾಗ ಸದ್ಯ ಮಧ್ಯಾಹ್ನ ಆಗಿದೆ, ಇನ್ನು ಊಟ ಮಾಡಬೇಕು. ಇವಾಗ ಇಂಡಿಯಾದಲ್ಲೂ ತುಂಬಾ ಕೇಸಸ್ ಆಗಿ ಅಲ್ಲೂ ಜನ ಸ್ವಲ್ಪ ಟೆನ್ಷನ್ ಆಗಿದ್ದಾರೆ ಅಂತ ಗೊತ್ತು. ಹಂಗೆ ಇಲ್ಲೂ ಇವಾಗ ಅದೇ ತರ ಆಗ್ತಾ ಇದೆ. ಬಟ್ ಇಲ್ಲಿ ನಮ್ಗೆ ಇನ್ನೂ ಜಾಸ್ತಿ ಭಯ ಆಗುತ್ತೆ, ಯಾಕಂದ್ರೆ ಇಲ್ಲಿ ನಮ್ಗೆ ಯಾರು ಇಲ್ಲ. ಇವಾಗ ಏನೋ ಒಂದು ಆಯ್ತು, ಯಾರಿಗಾದ್ರೂ ಒಬ್ರಿಗೆ ಕಾಲ್ ಮಾಡ್ಬಿಟ್ಟು ಹೇಳೋಣ ಹಿಂಗೆ ಹೆಲ್ಪ್ ಬನ್ನಿ ಅಂತ ಹೇಳಕ್ಕೂ ನಮ್ಗೆ ಇನ್ನೂ ಯಾರು ಇಲ್ಲ ಇಲ್ಲಿ. ಸೊ ಅದಕ್ಕೆ ತುಂಬಾ ಜಾಸ್ತಿ ಟೆನ್ಷನ್ ಆಗಿದೆ ಆಕ್ಚುಲಿ. ಏನಾದ್ರೂ ಆ ಥರ ಆದಾಗ ಏನಪ್ಪಾ ಮಾಡೋದು ಅಂತ. ಇಂಡಿಯಾದಲ್ಲಾದ್ರೆ ಎಷ್ಟೊಂದು ಜನ ಇದ್ದಾರೆ, ನಮ್ಮ ಫ್ಯಾಮಿಲಿ ಎಲ್ಲರೂ ಇದ್ದಾರೆ ಅಲ್ಲಿ. ಸೊ ಏನೋ ಒಂದು ಸಪೋರ್ಟ್ ಇರುತ್ತೆ, ಧೈರ್ಯ ಇರುತ್ತೆ, ಹೆಂಗಾದ್ರೂ ಆಗುತ್ತೆ ಪರವಾಗಿಲ್ಲ ಅಂತ. ಬಟ್ ಇಂಥ ದೇಶದಲ್ಲಿ ಇವಾಗ ಇಲ್ಲಿ ಬಂದು ಯಾರು ಇಲ್ಲದೆ ಇರೋದ್ರಿಂದ ತುಂಬಾ ಒಂಥರ ಬೇಜಾರು, ಅದ್ರ ಜೊತೆ ಟೆನ್ಷನ್ ಜಾಸ್ತಿ. ಸೊ ಹಂಗಾಗಿ ಎಲ್ಲರೂ ಜಾಸ್ತಿ ಪ್ಯಾನಿಕ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಐ ಹೋಪ್ ಈ ಕೊರೋನಾ ಒಂದ್ಸರಿ ಈ ದೇಶ ಬಿಟ್ಟು ತೊಲಗಿದ್ರೆ ಸಾಕಾಗಿದೆ. ದೇಶ ಮಾತ್ರ ಅಲ್ಲ, ಇಡೀ ಎಲ್ಲೆಲ್ಲೆಲ್ಲ ಆಗಿದೆಯೋ ಅಲ್ಲೆಲ್ಲಾನು ಅವ್ರಿಗೆ ಒಂದು ಸ್ವಲ್ಪ ಎಲ್ಲ ಹೋಗ್ಬಿಟ್ಟು ಕಮ್ಮಿ ಆಗಿ ಎಲ್ಲರಿಗೂ ಒಂದು ನೆಮ್ಮದಿಯಾಗಿ ಉಸಿರಾಡೋ ತರ ಆದ್ರೆ ಸಾಕು, ಅಷ್ಟೇ ಆಗಿದೆ ಇವಾಗ ನಮ್ಗೂನು. ಇಷ್ಟು ದಿನ ಚಳಿ ಹೊರಗಡೆ ಹೋಗಕ್ಕಿಲ್ಲ ಅಂತ ಇತ್ತು. ಬಟ್ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ, ಚಳಿ ಕಮ್ಮಿ ಆಗ್ತಾ ಇದೆ, ಅಂದ್ರೂ ನಾವು ಹೊರಗಡೆ ಹೋಗಕ್ಕೆ ಭಯ ಪಡ್ತಾ ಇದೀವಿ. ಅಂತ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಐ ಹೋಪ್ ಇದು ಬೇಗ ಕ್ಲಿಯರ್ ಆಗುತ್ತೆ. ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಮಿಂದ ಆದಷ್ಟು ಪ್ರಿಕಾಷನ್ಸ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾತ್ರ ಮಾಡಕ್ ಹೋಗ್ಬೇಡಿ. ಯಾರಿಗೂ ಇದು ದೊಡ್ಡವ್ರಿಗೆ ಮಾತ್ರ ಬರೋದು ಅಥವಾ ಏಜ್ ಆಗಿರೋರ್ಗೆ ಮಾತ್ರ ಬರೋದು ಆ ಥರ ಎಲ್ಲ ನೀವು ದಯವಿಟ್ಟು ಅನ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮಿಂದ ಆದಷ್ಟು ಪ್ರಿಕಾಷನ್ಸ್ ತಗೊಳ್ಳಿ. ಆದಷ್ಟು ನಿಮ್ಮ ಕೈಗಳನ್ನ ಅವಾಗವಾಗ ಹ್ಯಾಂಡ್ ವಾಶ್ ಮಾಡಿಕೊಂಡು, ಯಾವುದೇ ಕಾರಣಕ್ಕೂ ಪಬ್ಲಿಕ್ ಪ್ಲೇಸಲ್ಲಿ ಹೋದಾಗ ಎಲ್ಲೋ ಮುಟ್ಟಿದ್ದನ್ನ ಬೇರೆ ಮುಖ ಮುಟ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕ್ಕೆ ದಯವಿಟ್ಟು ಹೋಗಬೇಡಿ. ಸ್ವಲ್ಪ ಆದಷ್ಟು ಪ್ರಿಕಾಷನ್ ತಗೊಳ್ಳಿ. ನಿಮ್ಮದು, ನಿಮ್ಮ ಮನೆಯವ್ರದ್ದು, ಮಕ್ಕಳದು, ದೊಡ್ಡವ್ರದ್ದು, ಎಲ್ಲರೂ ಸೇಫ್ ಆಗಿರಿ. ಇಷ್ಟೇ ಕೇಳ್ಕೊಳ್ಳೋದು ಇವಾಗ ಸದ್ಯಕ್ಕೆ. ಸೊ ಇವತ್ತಿನ ಪ್ಯಾನಿಕ್ ಗ್ರಾಸರಿ ಶಾಪಿಂಗ್ ನಂತರ ಇವಾಗ ಪಾನಿಪುರಿ ಮಾಡೋಣ, ಗೋಲ್ಗಪ್ಪ ಮಾಡೋಣ ಅಂತ ಹೊರಟಿದ್ದೀನಿ.
ಯಾವಾಗಲೂ ವೀಕೆಂಡ್ ಆದಾಗ ಯಾವಾಗಲೂ ಹೊರಗಡೆ ಹೋಗ್ತಾ ಇದ್ವಿ, ಏನಾದರೂ ತಿನ್ಕೊಂಡು ಬರ್ತಾ ಇದ್ವಿ. ಬೆಂಗಳೂರಲ್ಲಂತೂ ಕೇಳಲೇಬೇಡಿ, ಎವ್ರಿ ವೀಕ್ ಅಲ್ಲ ಅಂದ್ರೂ ಮಂತ್ಲಿ ಒಂದು 2 ಸರಿನಾದ್ರು ನಾವು ಬ್ಯಾಂಗ್ಳೂರ್ ಚಾಟ್ ಸ್ಟ್ರೀಟ್ ಹೋಗ್ತಿದ್ವಿ, ತಪ್ಪಿಸ್ತಾನೆ ಇರಲಿಲ್ಲ. ಅದು ಅಲ್ಲಿ ಫ್ಲೋಟಿಂಗ್ ಪಾನಿಪುರಿ ಅಂತ ಸಿಗುತ್ತಲ್ವಾ ನಮ್ಮ ಬ್ಯಾಂಗ್ಳೂರಲ್ಲಿ ಚಾಟ್ ಸ್ಟ್ರೀಟ್ ಅಲ್ಲಿ ಫ್ಲೋಟಿಂಗ್ ಪಾನಿಪುರಿ, ಅದರದ್ದು ಪಕ್ಕಾ ಅಭಿಮಾನಿಗಳು ನಾವು. ಈಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಬಟ್ ಆ ರೇಂಜಿಗೆ ನಮಗೆ ಮಾಡಕ್ ಬರಲ್ಲ. ಬಟ್ ಸ್ಟಿಲ್ ಏನೋ ಒಂದು ನಮ್ಮ ಟೇಸ್ಟ್ ಬಡ್ಗೆ ಸ್ಯಾಟಿಸ್ಫೈ ಆಗೋ ತರ ಒಂದು ಖಾರವಾಗಿ ಪಾನಿ ಮಾಡ್ಕೊಂಡು ಗೋಲ್ಗಪ್ಪ ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ತಾ ಇದ್ವಿ. ಇದು ಬೆಂಗಳೂರಲ್ಲೂ ಸಿಗುತ್ತೆ ಇವಾಗ ಪಾನಿಪುರಿ. ಈ ತರದ ಪೂರಿಗಳು ಎಣ್ಣೆಲಿ ಬಿಟ್ಬಿಟ್ರೆ ಕರೆದ್ರೆ ಪೂರಿ ರೆಡಿ ಆಗುತ್ತೆ. ಸೊ ಅದು ಗೋಲ್ಗಪ್ಪ ಮಾಡಕ್ಕೆ ನಮ್ಮ ಆಲೂದು ಇದು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆಲೂ ಮಸಾಲ ಒಳಗಡೆ ಹಾಕೋದು. ಆಮೇಲೆ ಪಾನಿನೂ ರೆಡಿ ಆಗಿದೆ. ಪಾನಿಪುರಿ ಪೌಡರ್ ಬರುತ್ತಲ್ಲ ಅದನ್ನ ಹಾಕಿ ಜೊತೆಗೆ ಮಿಂಟ್ ಆಮೇಲೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡಿ ಗ್ರೀನ್ ಚಿಲ್ಲಿ ಶುಂಠಿ ಎಲ್ಲ ಸ್ವಲ್ಪ ಫುಲ್ ಪೇಸ್ಟ್ ಮಾಡಿಬಿಟ್ಟು ಆ ಪಾನಿಪುರಿ ಮಸಾಲ ಪೌಡರ್ ಜೊತೆ ಮಿಕ್ಸ್ ಮಾಡಿ ನಿಂಬೆ ಹಣ್ಣು ಹಿಂಡ್ಬಿಟ್ಟು ಒಂದು ಖಾರವಾಗಿರೋ ಒಂದು ಪಾನಿ ರೆಡಿ ಆಗಿದೆ. ಆಮೇಲೆ ಇಲ್ಲಿ ಸ್ವೀಟ್ ರೆಡಿ ಮಾಡಿದ್ದೀನಿ, ಸ್ವೀಟ್ ಚಟ್ನಿ ಖಾರ ಜಾಸ್ತಿ ಆದರೆ ಅಂತ. ಅದು ಮಾಮೂಲಿ ಟ್ಯಾಮರಿನ್ ಮತ್ತೆ ಬೆಲ್ಲನ ಕುದಿಸ್ಬಿಟ್ಟು ತಿಕ್ಕಾಗಿ ಸ್ವೀಟ್ ರೆಡಿ ಮಾಡಿರೋದು. ಸೊ ಇವಾಗ ನೆಕ್ಸ್ಟ್ ಸದ್ಯಕ್ಕೆ ಪಾನಿಪುರಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಲ್ಲೂ ಅಷ್ಟೇ ನಾವು ವೀಕ್ಲಿ ಅವಾಗವಾಗ ಹೊರಗಡೆ ಹೋಗ್ತಾ ಇದ್ವಿ. ಅಂದರೆ ಇಲ್ಲೂ ಕೆಲವೊಂದು ಇಂಡಿಯನ್ ಸ್ಟೋರ್ಸಲ್ಲಿ ಪಾನಿಪುರಿ ಇಂಡಿಯನ್ ರೆಸ್ಟೋರೆಂಟ್ ಎಲ್ಲ ತಿನ್ನೋಕ್ಕೆ ಹೋಗ್ತಾ ಇದ್ವಿ. ಬಿಕಾಸ್ ನಾನು ಪಾನಿಪುರಿ ತುಂಬ ದೊಡ್ಡ ಲವರು, ಪಾನಿಪುರಿ ಇಲ್ಲದೆ ಇರ್ತಾನೆ ಇರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ಯಾವುದು ಎಲ್ಲೂ ಕರೆಕ್ಟಾಗಿ ನಮ್ಮ ಬೆಂಗಳೂರಲ್ಲಿ ಸಿಗೋ ಥರ ಆ ಥರ ಸ್ಟೈಲಲ್ಲಿ ನಮ್ಮ ಊರ ಕಡೆ ಸಿಗೋ ಸ್ಟೈಲಲ್ಲೆಲ್ಲ ಸಿಗೋದಿಲ್ಲ, ಒಂಥರ ಬೇರೆ ಥರನೇ ಇರುತ್ತೆ. ಸೊ ಅಷ್ಟು ಇಷ್ಟ ಆಗಲ್ಲ ಅದು ನಮಗೆ. ಅಂದರೂ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಕ್ಕೆ ಹೋಗ್ತಾ ಇದ್ವಿ. ಬಟ್ ಇವಾಗ ಈ ಕೊರೋನಾಯಿಂದಾಗಿ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಸೊ ನಾವು ರಿಸ್ಕ್ ತಗೋತಾ ಇಲ್ಲ. ಜಾಸ್ತಿ ಜನ ಸೇರೋ ಕಡೆ ಹೋಗ್ಬಿಡಿ ಅಂತೆಲ್ಲ ಹೇಳ್ತಾರಲ್ವ. ಸೊ ಹಂಗಾಗಿ ನಾವೆಲ್ಲೂ ಹೋಗ್ತಾ ಇಲ್ಲ. ಸೊ ಅದಕ್ಕೆ ಮನೇಲೇ ಕೂತ್ಕೊಂಡು ಏನು ಬೇಕೋ ಅದನ್ನು ಮಾಡಿಕೊಂಡು ತಿನ್ನೋಣ ಅಂತ. ಸೊ ಹಂಗಾಗಿ ಪಾನಿಪುರಿ ಮನೇಲೇ ಮಾಡ್ತಾ ಇದ್ದೀನಿ. ಫೈನಲಿ ಪಾನಿಪುರಿ ರೆಡಿ ಆಗಿದೆ. ಎಲ್ಲ ಫಿಲ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನು ಒಂದು ಹಿಂಗೆ ತಗೊಂಡು ಇದ್ರೊಳಗಡೆ ಪಾನಿ ಹಾಕ್ಬಿಟ್ಟು ಹಾಕಿ ಹಿಂಗೆ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. 1 ನಿಮಿಷ ತಿನ್ಕೊಂಡ್ಬಿಡ್ತೀನಿ. ಆದ್ರೂ ಚೆನ್ನಾಗಿದೆ. ಇದ್ರ ಜೊತೆಗೆ ನಿಮ್ಗೂ ಒಂದು ಕೊಡ್ತಾ ಇದೀನಿ. ಸಾರಿ, ಫಸ್ಟ್ಗೆ ಕೊಡ್ಬೇಕಿತ್ತು. ನಾನು ಪಾನಿಪುರಿ ನೋಡ್ತಿದ್ರೆ ನಂಗೆ ಬೇರೆ ಏನು ನೆನಪಾಗಲ್ಲ. ಸೊ ಕೊಡಕ್ ಮರ್ತೋಯ್ತು. ಸೊ ನಿಮ್ಗೊಂದು ಪ್ಲೀಸ್. ಸೊ ಇವತ್ತಾಗಿತ್ತು, ಇವತ್ತಿನ ನಮ್ಮ ದಿನ ಆಗಿತ್ತು. ಇವತ್ತೊಂದಿನ ಸ್ಯಾಟರ್ಡೆ. ಹೊರಗಡೆ ಯಾವಾಗಲೂ ಹೋಗೋರು ಇವತ್ತು ಮನೆಯಲ್ಲೇ ಹೌಸ್ ಲಾಕ್ ಆಗಿದ್ವಿ. ಸ್ವಲ್ಪ ದಿನ ಹಿಂಗೆ ಇರುತ್ತೆ ಅಂತ ಅನಿಸುತ್ತೆ. ಸೊ ನೀವು ಅಷ್ಟೇ ಎಲ್ಲೂ ಜಾಸ್ತಿ ಜನ ಸೇರುವಲ್ಲಿ ಹೋಗಬೇಡಿ. ಐನೋ ಇಂಡಿಯಾದಲ್ಲೂ ಇವಾಗ ಸ್ಪ್ರೆಡ್ ಆಗ್ತಾ ಇದೆ ಜಾಸ್ತಿಯಾಗಿ. ಸೊ ನೀವು ಜಾಸ್ತಿ ಜನ ಸೇರುವಲ್ಲಿ ಹೋಗಬೇಡಿ. ಆದಷ್ಟು ಹುಷಾರಾಗಿರಿ. ಎಲ್ಲಿ ಹೋದರೂ ನಿಮ್ಮ ಮುಖದ ಪಾರ್ಟ್ಸ್ನ ಯಾವುದನ್ನು ಮುಟ್ಕೋಬೇಡಿ. ಅಂದರೆ ಈ ಟೀ ಫಾರ್ಮಲ್ಲಿ ಲೈಕ್ ನಿಮ್ಮ ಕಣ್ಣು, ಮೂಗು, ಬಾಯಿ ಅದನ್ನು ಯಾವುದನ್ನು ಮುಟ್ಟಬೇಡಿ. ಎಲ್ಲಿ ಹೋದರೂ ಮನೆಗೆ ಬಂದು ಕೈ ತೊಳ್ಕೊಂಡೆ ಆಮೇಲೆ ತಿನ್ನೋದು ಏನಾದರೂ ಮಾಡಿ. ಹೊರಗಡೆ ತಿನ್ನೋದನ್ನು ಕಮ್ಮಿ ಮಾಡಿ. ಹಾಗೇನೆ ಕೈ ಆದಷ್ಟು ಹೊರಗಡೆ ಹೋದಾಗನು ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿಕೊಂಡು ಇರೋಕ್ಕೆ ಟ್ರೈ ಮಾಡಿ. ಆಮೇಲೆ ಕೇರ್ಫುಲ್ ಆಗಿರಿ. ನಿಮ್ಮ ಮನೆಯವ್ರನ್ನೂ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಐ ಹೋಪ್ ಈ ಕೊರೋನಾ ಆದಷ್ಟು ಬೇಗ ಈ ಎಲ್ಲ ಇದನ್ನ ಬಿಟ್ಟು ತೊಲಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀರು ಕುಡಿತಾ ಇರಿ. ಆದಷ್ಟು ಬಿಸಿ ನೀರು ಕುಡೀರಿ. ಗಂಟ್ಲಲ್ಲಿ ಯಾವಾಗಲೂ ಡ್ರೈ ಆಗೋಕ್ಕೆ ಬಿಡಬೇಡಿ. ಯಾವಾಗಲೂ
ಮಾಯ್ಸ್ಟ್ ಆಗಿರಲಿ, ಅಂದರೆ ಯಾವಾಗಲೂ ಜಾಸ್ತಿ ನೀರು ಕುಡಿತಾ ಇರಿ. ಎಲ್ಲರೂ ಸೇಫ್ ಆಗಿರಿ ಈ ಕೊರೋನಾ ವೈರಸ್ಸಿಂದ. ಹಾಗೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮತ್ತೆ ಸಿಗ್ತೀನಿ ನಿಮಗೆ. ಅಲ್ಲಿ ತನಕ ಎಲ್ಲರೂ ಹುಷಾರಾಗಿರಿ, ಕೇರ್ಫುಲ್ ಆಗಿರಿ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.